ದಿವ್ಯವಾಣಿ 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 ದಿವ್ಯವಾಣಿ. ಆಗಮನ ಕಾಲದ 2ನೇ ಭಾನುವಾರ ಮತ್ತು ಈ ಭಾನುವಾರದ ಮೊಂಬತ್ತಿಯನ್ನು ಬೆಳಗಿಸಲು ನಾನು ನಮ್ಮ ಸ್ನೇಹಾಲಯದ ಮುಖ್ಯ ಕಾರ್ಯನಿರ್ವಾಹಕಿ ಶ್ರೀ ಸರಿತನ್ ಅವರನ್ನು ಕೇಳಿಕೊಳ್ಳುತ್ತೇನೆ. ಅವರು ಬಂದು ಈ ಮೊಂಬತ್ತಿಯನ್ನು ಬೆಳಗಿಸಬೇಕಾಗಿ. ಪ್ರೀತಿಯ ಸ್ನೇಹಿತರೆ, ನಮ್ಮ ಅನೇಕ ಸಾಮಾಜಿಕ ಅಗತ್ಯಗಳ ಮಧ್ಯೆ ಒಂದು ವಿಶೇಷ ಅಗತ್ಯ ನಮಗೆಲ್ಲರಿಗೂ ಬೇಕಾದುದು ನಮ್ಮ ಜೀವನದಲ್ಲಿ ಅಂತ ಹೇಳಿದರೆ ರಸ್ತೆ. ನಮಗೆ ನಡೆದಾಡಲು ರಸ್ತೆಗಳು ಬೇಕು, ದಾರಿ ಬೇಕು, ಹಾಗೂ ಸಂಚಾರ ಮಾಡಲಿಕ್ಕೆ ನಮ್ಮ ಸರಕು ಸಾಮಾನುಗಳನ್ನು ತರಲಿಕ್ಕೆ ನಮಗೆ ರಸ್ತೆ ಬೇಕು. ಯಾರಾದರೂ ಒಂದು ಹೊಸ ಸೈಟ್ ಅಂತ ಹೇಳ್ತೇವೆ, ಜಾಗೆ ನೋಡಲಿಕ್ಕೆ ಯಾರಾದರೂ ಹೋಗುವಾಗ, ಖರೀದಿಸಲಿಕ್ಕೆ ಅದನ್ನು ಅಥವಾ ಮನೆ ತಗೊಳ್ಳಿಕ್ಕೆ ಹೋಗುವಾಗ ಮೊದಲು ಕೇಳ್ತಾರೆ, ರಸ್ತೆ ಉಂಟಾ ಅಲ್ಲಿಗೆ ತಲುಪಲಿಕ್ಕೆ, ಅಥವಾ ದಾರಿ ಇದೆಯಾ ಆ ಸೈಟಿಗೆ ಹೋಗಲಿಕ್ಕೆ, ಮನೆ ತಲುಪಲಿಕ್ಕೆ ದಾರಿ ಇದೆಯಾ ಅಂತ ಕೇಳ್ತಾರೆ. ಅಂತ ಹೇಳಿದರೆ ದಾರಿ, ರಸ್ತೆ ನಮಗೆ ಅತಿ ಅಗತ್ಯವಾಗಿ ಬೇಕಾಗುತ್ತದೆ. ಹಾಗೂ ನಾವು ನೋಡುತ್ತೇವೆ, ನಮ್ಮ ಈ ಯಾವುದಾದರೊಂದು ಪ್ರದೇಶಕ್ಕೆ ಮಂತ್ರಿಗಳು ಅಥವಾ ಸಮಾಜದ ಗಣ್ಯ ವ್ಯಕ್ತಿಗಳು ಭೇಟಿ ಕೊಡುವಾಗ ನಾವು ನೋಡ್ತೇವೆ ಹೇಗೆ PWD ಆಗಲಿ ಅಥವಾ ಜವಾಬ್ದಾರಿಯುತ ಜನರು ಹೇಗೆ ರಸ್ತೆಗಳನ್ನು ಗುಡಿಸಿ ನೀರು ಹಾಕಿ ಅದನ್ನು ಶುದ್ಧ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಾರೆ. ಯಾಕಂತೇಳಿದರೆ ಇದು ಆ ಬರುವ ವ್ಯಕ್ತಿಯ ಪ್ರತಿ ನಾವು ತೋರಿಸುವ ಗೌರವ ಅಂತ ನಾವು ಭಾವಿಸ್ತೇವೆ. ಎಲ್ಲ ರಸ್ತೆ ಕೊಳಕಾಗಿದೆ ಅಂತೇಳಿ, ಆದರೆ ಯಾರು ಬರ್ತಾರೋ ಮಂತ್ರಿಗಳು ಅಥವಾ ಗಣ್ಯರು, ಅವರಿಗೆ ನಾವು ತೋರಿಸುವಂಥ ಒಂದು ರೆಸ್ಪೆಕ್ಟ್ ಅಂತ ನಾವು ಹೇಳ್ತೇವೆ. ನಾವು ಪ್ರಾಯಶಃ ಓದಿರ್ಬೋದು, 2019ರಲ್ಲಿ ನಮ್ಮ ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ನವರು ಭಾರತಕ್ಕೆ ಭೇಟಿ ಕೊಟ್ಟಿದ್ದರು. ಆಗ ಅವರು ವಿಶೇಷವಾಗಿ ನಮ್ಮ ಗುಜರಾತ್, ಮೋದಿಯ ರಾಜ್ಯಕ್ಕೆ, ಗುಜರಾತಿಗೆ ಅವರು ಭೇಟಿ ಕೊಡುವಂಥ ಸಮಯದಲ್ಲಿ ಅಹಮದಾಬಾದ್ನಲ್ಲಿ ನಾವು ಕೇಳಿದ್ದೇವೆ, ಪೇಪರ್ನಲ್ಲಿ ಕೂಡ TVಯಲ್ಲಿ ನಾವು ನೋಡಿದ್ದೇವೆ, ಹೇಗೆ ರಸ್ತೆಯನ್ನು ಗುಡಿಸಿದ್ದು ಮಾತ್ರ ಅಲ್ಲ, ಅದನ್ನು ನೀರು ಹಾಕಿ ಟಾರ್ ಹಾಕಿ ಅದನ್ನು ಒಂದು ಮನೆಯೊಳಗೆ ಇರುವಂಥ ಆ ಜಾಗೆ ಹಾಗೆ ಮಾಡಿದರು. ಆದರೆ ಒಂದು ವಿಡಂಬನೆ ಅಂತ ಹೇಳಿದರೆ, ಸುಮಾರು ಒಂದು 2 ಕಿಲೋಮೀಟರ್ ಉದ್ದಕ್ಕೆ, ನಾವು ಸ್ಲಮ್ಸ್ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ, ಅಂದರೆ ಕೊಳಚೆ ಪ್ರದೇಶದಲ್ಲಿ ಗುಡಿಸಲ್ನಲ್ಲಿ ಸಣ್ಣ ಪ್ಲಾಸ್ಟಿಕ್ ಕಟ್ಟಿ ನಿಲ್ಲುವಂಥ 2,000 ಜನರು ಇದ್ದರು ರಸ್ತೆಯ ಬದಿಯಲ್ಲಿ. ಅವರನ್ನು ರಾತ್ರೋರಾತ್ರಿ ಎಬ್ಬಿಸಲಿಕ್ಕೆ ಆಗಲಿಲ್ಲ ಆ ಸರ್ಕಾರದಿಂದ. ಅದಕ್ಕೆ ಬೇಕಾಗಿ ಅವರು ಹೇಳ್ತಾರೆ, ನಾವು ಕೇಳಿದ್ದೇವೆ, 8 ಅಡಿ ಎತ್ತರದ ಗೋಡೆಯನ್ನು ನಿರ್ಮಿಸಿ ಅವರನ್ನಲ್ಲಿ ಅಲ್ಲಿ ಒಳಗೆ ಹಾಕಿದರು. ಯಾಕಂತೇಳಿದರೆ ಟ್ರಂಪ್ ಇದನ್ನು ನೋಡಬಾರ್ದು, ಈ ಕೊಳಚೆ ಪ್ರದೇಶವನ್ನು ಟ್ರಂಪ್ ನೋಡಬಾರ್ದು, ಯಾಕಂತೇಳಿದರೆ ಎಲ್ಲ ಕ್ಲೀನ್ ಆಗಿದೆ ಭಾರತ ದೇಶದಲ್ಲಿ ಅಂತೇಳಿ ಒಂದು 8 ಅಡಿ ಎತ್ತರದ ಒಂದು ಗೋಡೆಯನ್ನು ನಿರ್ಮಿಸಿ ಅವರನ್ನಲ್ಲಿ ಒಳಗೆ ಹಾಕಿದರು. ನಾನು ಯಾಕೆ ಹೇಳ್ತೇನೆ ಅಂತೇಳಿದರೆ, ರಸ್ತೆ ನೋಡಿ ಹೇಗೆ ನಾವು ನಮ್ಮ ರಸ್ತೆ ಕಡೆಗೆ ಗಮನ ಕೊಡ್ತೇವೆ. ರಸ್ತೆ ತಯಾರು ಮಾಡೋದು, ರಸ್ತೆ ಸಿದ್ಧ ಮಾಡೋದು ನಮಗೆ ಅತಿ ಅಗತ್ಯವಾಗಿ ಬೇಕಾಗಿದೆ. ಹಾಗೆ ಇಂದಿನ ಈ 3 ಪಾಠಗಳು ಕೂಡ ನಾವು ರಸ್ತೆಯನ್ನು ತಯಾರು ಮಾಡಬೇಕು, ಮಾರ್ಗವನ್ನು ತಯಾರು ಮಾಡಬೇಕು ಅಂತ ನಮಗೆ ಒಂದು ಕರೆಯನ್ನು ಕೊಡುತ್ತವೆ. ಮೊದಲನೇ ಪಾಠದಲ್ಲಿ ನಾವು ಓದುತ್ತೇವೆ, ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ಪ್ರವಾದಿ ಯೆಶಾಯನವರು ನಮಗೆ ಒಂದು ಭರವಸೆಯ, ಅಂದರೆ ಅಂದಿನ ಕಾಲದ ಅವರ ಆ ಜನರಿಗೆ ಒಂದು ಭರವಸೆಯ ಸಂದೇಶವನ್ನು ಕೊಡುತ್ತಾ ಹೇಳುತ್ತಾರೆ, ಇಸ್ರಾಯೇಲಿನ ಜನರು ಬರಲಿರುವ ಆ ರಕ್ಷಕನಿಗೆ ಸ್ವೀಕರಿಸಲು ಸಿದ್ಧರಾಗಿರಿ, ಹಾಗೂ ಮಾರ್ಗಗಳನ್ನು ತಯಾರು ಮಾಡಿರಿ. ಯಾವ ರೀತಿಯಲ್ಲಿ ಮಾರ್ಗಗಳನ್ನು ತಯಾರು ಮಾಡಲಿಕ್ಕೆ ಈ ಪ್ರವಾದಿ ನಮಗೆ ಕರೆ ಕೊಡ್ತಾರೆ ನೋಡಿ. ಮೊದಲಾಗಿ ಜೀವನದ ಹಳ್ಳ ಕೊಳ್ಳ ಅಂತ ಹೇಳ್ತೇವೆ, ಅದನ್ನು ಒಳ್ಳೆಯ ವಿಷಯಗಳಿಂದ ತುಂಬಿಸಲು, ನಮ್ಮ ಬದುಕಿನ ಬೆಟ್ಟ ಗುಡ್ಡಗಳನ್ನು, ಅನ್ಯಾಯದ ಬೆಟ್ಟ ಗುಡ್ಡಗಳು, ಆವಾಗ ಇರುವಂಥ ಆ ಬೆಟ್ಟ ಗುಡ್ಡಗಳನ್ನು ನ್ಯಾಯ ನೀತಿಯ ನಡವಳಿಕೆಯಿಂದ ಮಟ್ಟ ಮಾಡಲು, ಅಹಂಕಾರ, ದರ್ಪ ಮತ್ತು ಅಹಂನಿಂದ ಕೂಡಿದಂಥ ದಿಬ್ಬ ದಿಣ್ಣೆಗಳನ್ನು ವಿನಯ, ವಿಶ್ವಾಸ ಹಾಗೂ ದೈವ ಭಕ್ತಿಯಿಂದ ನೆಲಸಮ ಮಾಡಲು, ಹಾಗೂ ತಗ್ಗುಮುಗ್ಗಾದ ಸಂಕುಚಿತ ಮನೋದೃಷ್ಟಿ, ವಿಚಾರ ಚಿಂತನೆಗಳನ್ನು ದೈವಜ್ಞಾನ ಮತ್ತು ಪರರ ಚಿಂತನೆ ಹಾಗೂ ಸಹೃದಯ ಮನಸ್ಸನ್ನು ಬೆಳೆಸಿಕೊಂಡು ಅದನ್ನು ಸಮತಲಗೊಳಿಸಲು ನಮಗೆ ಯೆಶಾಯ ಪ್ರವಾದಿಯವರು ಯೇಸು ಕ್ರಿಸ್ತರು ಪ್ರಪಂಚಕ್ಕೆ ಬರುವ 600-700 ವರ್ಷಗಳ ಮುಂದೆ ಒಂದು ಕರೆ ನೀಡುತ್ತಾರೆ. 2ನೇ ವಾಚನದಲ್ಲಿ ನಾವು ಕೇಳ್ತೇವೆ ಹೇಗೆ ಸಂತ ಪೇತ್ರರು ಕೂಡ ಇದೇ ಮಾತನ್ನು ಮುಂದುವರಿಸಿ ಹೇಳುತ್ತಾರೆ, ಪ್ರಭುವಿನ ಬರುವಿಕೆಯನ್ನು ಎದುರು ನೋಡುವ ನಾವು ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ದೇವರಿಗೆ ಅಭಿಮುಖರಾಗಿ, ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ನಾವು ಜೀವಿಸಬೇಕು ಅಂತ ಸಂತ ಪೌಲರು ನಮಗೆ ಹೇಳುತ್ತಾರೆ. ನಾವು ಪರಿಶುದ್ಧರಾಗಿಯೂ ಭಕ್ತಿಪೂರ್ವಕವಾಗಿಯೂ ಬಾಳಬೇಕು, ಹಾಗೂ ದೇವರ ದೃಷ್ಟಿಯಲ್ಲಿ ನಾವು ನಿರ್ಮಲರು ಹಾಗೂ ನಿರ್ದೋಷಿಗಳಾಗಿ ಬಾಳಬೇಕು ಅಂತ ಸಂತ ಪೌಲರು ನಮಗೆ ಕರೆ ಕೊಡುತ್ತಾರೆ.
ಅದೇ ಪ್ರಕಾರ ಇಂದಿನ ಶುಭ ಸಂದೇಶದಲ್ಲಿ ನಾವು ಕೇಳಿದೆವು, ಸ್ನಾನಿಕ ಯೋಹಾನನ ವ್ಯಕ್ತಿತ್ವ ಹಾಗೂ ಜೀವನ ಶೈಲಿಯನ್ನು ನಮ್ಮ ಮುಂದೆ ಇಟ್ಟು ಈ ಶುಭ ಸಂದೇಶ ಕೂಡ ನಮಗೆ ಒಂದು ಕರೆ ಕೊಡ್ತದೆ, ಒಂದು ಆಹ್ವಾನ ಕೊಡುತ್ತದೆ. ನಾವು ಯಾವ ರೀತಿಯಲ್ಲಿ ಬರುವಂಥ ಆ ಮೆಸ್ಸಾಯನ, ಆ ಕ್ರಿಸ್ತನ ಆಗಮನವನ್ನು ನಾವು ನಿರೀಕ್ಷಿಸಬೇಕು, ಹೇಗೆ ನಮ್ಮ ಜೀವನವನ್ನು ನಾವು ಸಿದ್ಧಪಡಿಸಬೇಕು. ವಾಚನದಲ್ಲಿ ಬರೆದಿದೆ, ಬೆಂಗಾಡಿನಲ್ಲಿ ಅಂದರೆ ಮರುಭೂಮಿಯಲ್ಲಿ ಕೇಳಿಬರುವ ಒಂದು ಸ್ವರ, ಸರ್ವೇಶ್ವರನಿಗಾಗಿ ಮಾರ್ಗವನ್ನು ಸಿದ್ಧಪಡಿಸಿರಿ, ಆತನ ಆಗಮನಕ್ಕಾಗಿ ಹಾದಿಯನ್ನು ಸರಗ ಮಾಡಿರಿ. ಇದನ್ನು ಸ್ನಾನಿಕ ಯೋಹಾನರು ಆ ಮರಳುಗಾಡಿನಲ್ಲಿ ಘೋಷಿಸಿ ಹೇಳುತ್ತಾ ಜನರಿಗೆ ಪಶ್ಚಾತ್ತಾಪದ ಆ ಒಂದು ಸಂದೇಶವನ್ನು ಕೊಡುತ್ತಾರೆ. ನಾವು ಕೂಡ ಅನೇಕ ಬಾರಿ ಈ ಪವಿತ್ರ ಗ್ರಂಥವನ್ನು, ಧರ್ಮಗ್ರಂಥವನ್ನು, ಬೈಬಲ್ ಓದುವಾಗ ಈ ಎಚ್ಚರಿಕೆಗಳನ್ನು ನಾವು ಕೇಳುತ್ತೇವೆ ಅನೇಕ ಬಾರಿ. ಆದರೆ ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿ ಹೇಗೆ ನಮ್ಮ ಮಾರ್ಗಗಳನ್ನು ಸರಿಪಡಿಸುವುದು ಅಂತ ಹೇಳಿದರೆ ನಮಗೊಂದು ರೀತಿಯ ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಅಸಡ್ಡೆ ಇರುತ್ತದೆ ಒಳಗೆ. ನಾವು ಎಚ್ಚರಿಕೆಯನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ನೋಡಿ, ಮಹಾನ್ ತತ್ವಜ್ಞಾನಿ, ಅವರ ಹೆಸರು ಕಿರ್ಕೆಗಾಡ್ ಅಂತ ಹೇಳ್ತೇವೆ ನಾವು. ಕಿರ್ಕೆಗಾಡ್ ಅಂತೇಳಿ ಒಬ್ಬ ದೊಡ್ಡ ತತ್ವಜ್ಞಾನಿ ಇದ್ದರು. ಅವರು ಈ ಧಾರ್ಮಿಕ ಅಸಡ್ಡೆ ಅಂತ ಹೇಳ್ತೇವೆ, ಲೆಥಾರ್ಜಿ ಇಂಗ್ಲೀಷ್ನಲ್ಲಿ, ಈ ಧಾರ್ಮಿಕ ಅಸಡ್ಡೆಯ ಕುರಿತು ಒಂದು ಸಣ್ಣ ದೃಷ್ಟಾಂತವನ್ನು ಕೊಡ್ತಾರೆ. ಒಂದು ಸಂಚಾರಿ ತಂಡ, ಸರ್ಕಸ್ ತಂಡ, ಸಂಚಾರಿ ಅಂತ ಹೇಳಿದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಂಥ ಸಂಚಾರಿ ಸರ್ಕಸ್ ತಂಡ, ಅದು ಒಮ್ಮೆ ಒಂದು ಸರ್ಕಸ್ಸಿಗೆ ಅಂತ ಹೇಳಿ ಒಂದು ಬಯಲಿನಲ್ಲಿ ಅವರ ಟೆಂಟನ್ನೆಲ್ಲ ಹಾಕ್ತಾರೆ. ಜನಸಂದಣಿ ಬರ್ತದೆ, ಅಲ್ಲಿ ಕಿಕ್ಕಿರಿದ ಜನಸಂದಣಿ, ಟಿಕೆಟು ಪಡೆದುಕೊಂಡು ಒಳಗೆ ಬರ್ತಾರೆ. ಆಗ ಸರ್ಕಸ್ ಶುರುವಾಗುವ ಸ್ವಲ್ಪ ಮೊದಲು ವಿದೂಷಕ ಸ್ಟೇಜಿಗೆ ಬಂದು ಹೇಳ್ತಾನೆ, ಟೆಂಟಿಗೆ ಬೆಂಕಿ ಹತ್ತಿಕೊಂಡಿದೆ, ಇಲ್ಲಿಂದ ಓಡಿ ಹೋಗಿ ಅಂತ ಹೇಳ್ತಾನೆ. ನಿಮ್ಮನ್ನು ರಕ್ಷಿಸಿಕೊಳ್ಳಲು ಇಲ್ಲಿಂದ ಹೊರಗೆ ಹೋಗಿ. ಟೆಂಟಿಗೆ ಬೆಂಕಿ ಬಿದ್ದಿದೆ, ಸರ್ಕಸ್ಸಿನ ಟೆಂಟಿಗೆ. ಆದರೆ ಎಲ್ಲರೂ ಅವನನ್ನು ನೋಡಿ ನಗ್ತಾರಂತೆ. ಯಾರು ಅವನ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಪುನಃ ಒಮ್ಮೆ ಅವ ಜೋರಾಗಿ ಕೂಗಿ ಆ ಸ್ಟೇಜಿನಿಂದ ಹೇಳ್ತಾನೆ, ನೋಡಿ ಬೆಂಕಿ ಬಿದ್ದಿದೆ ಟೆಂಟಿಗೆ, ಇಲ್ಲಿಂದ ಓಡಿ ಹೋಗಿ. ಪುನಃ ಜನ ಎಲ್ಲ ನಗಾಡಲಿಕ್ಕೆ ಶುರು ಮಾಡ್ತಾರೆ. ಅವನನ್ನು ವಿದೂಷಕ, ಜೋಕರ್, ಸರ್ಕಸ್ಸಿನ ಜೋಕರ್, ಯಾರು ಅವನನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಅದರ ಪರಿಣಾಮವಾಗಿ ಅನೇಕ ಜನರು ಆ ಸರ್ಕಸ್ಸಿನೊಳಗೆ ಸತ್ತು ಹೋಗ್ತಾರೆ, ಬೆಂಕಿಯಲ್ಲಿ ಸುಟ್ಟು ಸತ್ತು ಹೋಗ್ತಾರೆ. ಯಾಕೆ? ಯಾರು ಇದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಅವನನ್ನು ವಿದೂಷಕ, ಒಂದು ಜೋಕರ್ ಅಂತೇಳಿ ಅಲ್ಲಿಗೆ ಬಿಟ್ಟು ಬಿಡ್ತಾರೆ. ಇದೇ ಪ್ರಕಾರ ಕೆಲವು ವರ್ಷಗಳ ಹಿಂದೆ ಇದು ನಡೆದ ಘಟನೆ. ಒರಿಸ್ಸಾದಲ್ಲಿ ಕೂಡ ಸಂಭವಿಸಿದಂಥ ಒಂದು ತುಫಾನ್, ಚಂಡಮಾರುತ ಅಂತ ಹೇಳ್ತೇವೆ. ಅಲ್ಲಿ ಕೂಡ ಮುಂಚಿತವಾಗಿ ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಸರ್ಕಾರ ಜನರಿಗೆ ಎಚ್ಚರಿಕೆ ಕೊಟ್ಟಿತ್ತು, ಆದರೂ ಜನರು ಎಚ್ಚರಿಕೆಯನ್ನು ಪರಿಗಣಿಸಲಿಲ್ಲ. ಅದರ ಸಲುವಾಗಿ ನಾವು ನೋಡ್ತೇವೆ, ಈ ಅಜಾಗರೂಕತೆಯಿಂದ, ಆಲಸ್ಯದಿಂದ ಅಪಾರ ನಷ್ಟದ ಜೊತೆಗೆ ಅನೇಕ ಜನರು ಸಾಯುತ್ತಾರೆ. ಎಚ್ಚರಿಕೆಯನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳದ ಕಾರಣ. ಆದ್ದರಿಂದ ನಮ್ಮ ಧಾರ್ಮಿಕ ಜೀವನವನ್ನು ಕೂಡ ಇದೇ ರೀತಿ ನೋಡಿ ನಡೆಸಲು, ಸುಧಾರಿಸಲು ದೇವರು ನಮ್ಮ ಜೀವನದಲ್ಲಿ ಅನೇಕ ಎಚ್ಚರಿಕೆಗಳನ್ನು ನಮಗೆ ಕೊಡ್ತಾರೆ. ಆಗಿರ್ಬೋದು, ನಮ್ಮ ಮನೆಗಳಲ್ಲಿ ಯಾರಾದರೂ ಕೆಲವೊಮ್ಮೆ ಅವರ ಆರೋಗ್ಯ ಸರಿಯಿಲ್ಲ, ನಮ್ಮ ಜೀವನದಲ್ಲಿ ಆರ್ಥಿಕ ಅಥವಾ ಬೇರೆ ಸಾಮಾಜಿಕ ಸಂಕಷ್ಟಗಳು ಬರ್ತವೆ, ಅಥವಾ ಆರ್ಥಿಕ ಸಮಸ್ಯೆಗಳು ಮನೆಯಲ್ಲಿರ್ತವೆ. ಏನಾದರೂ ಒಂದು ಚೇತರಿಕೆ, ಎಚ್ಚರಿಕೆ, ಒಂದು ಸನ್ನೆಯನ್ನು ದೇವರು ನಮ್ಮ ಜೀವನದಲ್ಲಿ ಕೊಡುವಾಗ ನಾವು ಅದನ್ನು ಒಂದು ಕೇವಲ ಕಷ್ಟ, ದುಃಖ ಅಂತ ತಿಳಿದುಕೊಳ್ಳುವುದು ಮಾತ್ರವಲ್ಲ, ಇದು ಪ್ರಾಯಶಃ ದೇವರ ಕಡೆಯಿಂದ ಬರುವಂಥ ಒಂದು ಎಚ್ಚರಿಕೆ, ಒಂದು ನಮಗೆ ಅಂತ ನಾವು ತಿಳಿದುಕೊಂಡರೆ ಖಂಡಿತವಾಗಿ ನಮ್ಮ ಜೀವನವನ್ನು ನಾವು ಆ ಪ್ರಕಾರ ಸುಧಾರಿಸಲು ಸಾಧ್ಯವಾಗಿದೆ. ಅದೇ ಪ್ರಕಾರ ನಾವು ನೋಡ್ತೇವೆ ನಮ್ಮ ಧಾರ್ಮಿಕತೆ ಹೇಗಿದೆ, ನಮ್ಮ ಒಳಗಿನ ಧಾರ್ಮಿಕತೆ, ಧಾರ್ಮಿಕ ಮೌಲ್ಯ ಅಂತ ಹೇಳ್ತೇವೆ ಗಳನ್ನು ನಾವು ಕಡೆಗಣಿಸುತ್ತಾ ಲೌಕಿಕ, ಈ ಪ್ರಾಪಂಚಿಕ ಮೌಲ್ಯಕ್ಕೆ ನಾವು ಬೆಲೆ ಕೊಡುತ್ತೇವೆ. ನಮ್ಮ ಧಾರ್ಮಿಕ ಮುಖಂಡರು ಪ್ರಾಯಶಃ ಕೊಡುವಂಥ ಎಲ್ಲ ಕಡೆಗಳಲ್ಲಿ ನಾವು ನೋಡುತ್ತೇವೆ, ಅಂಥ ಜನರು ಕೊಡುವಂಥ ಆ ಸಂದೇಶಗಳನ್ನು ನಾವು ತಿರಸ್ಕರಿಸಿ, ಹೇಗೆ ಸರ್ಕಸ್ಸಿನ ಜೋಕರ್ನನ್ನು ನಾವು ತಿರಸ್ಕರಿಸ್ತೇವೆ, ಅಂಥ ಸಂದೇಶಗಳನ್ನು ನಾವು ತಿರಸ್ಕರಿಸಿ ದೇವರ ವಾಕ್ಯಕ್ಕೆ ನಾವು ಗಮನ ಕೊಡುವುದಿಲ್ವ? ಅಂಥ ಒಂದು ಸಂದರ್ಭ, ಸ್ಥಿತಿ ನಮ್ಮ ಜೀವನದಲ್ಲಿ ಇದೆಯಾ ಅಂತ ನಾವು ಚಿಂತನೆ ಮಾಡಲಿಕ್ಕೆ ಇಂದಿನ ಈ 3 ವಾಚನಗಳು ನಮ್ಮನ್ನು ಆಹ್ವಾನಿಸ್ತವೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರ ಆಗಮನದ ನಿರೀಕ್ಷೆಯಲ್ಲಿರುವ ನಾವು ಆಗಿರ್ಬೋದು, ನಮ್ಮ ಅತಿರೇಕದ ಆಸಕ್ತಿ ಅಂತ ಹೇಳಿದೆ, ನಾವು ತುಂಬ ಇಂಟ್ರೆಸ್ಟ್ ಈ ಪ್ರಪಂಚದ ವಸ್ತುಗಳಲ್ಲಿ ಇರ್ತದೆ. ಹಾಗೂ ನಮ್ಮ ಒಳಗಿರುವಂಥ ಮನೋವಿಕಾರಗಳನ್ನು ನಾವು ಅದರಿಂದ ಮೇಲೆ ಬರಲಿಕ್ಕೆ ಪ್ರಾಯಶಃ ನಾವು ಪ್ರಯತ್ನ ಮಾಡೋದಿಲ್ಲ. ಆಗಿರ್ಬೋದು ನಮ್ಮ ಅಹಂಕಾರ, ನಮ್ಮ ಸ್ವಾರ್ಥ, ನಮ್ಮ ಎಲ್ಲ ಚರಿತ್ರೆಯ ಬೇರೆ ದೋಷಗಳು, ಮೋಸ ಮಾಡುವುದು, ಸುಳ್ಳು ಹೇಳುವುದು, ಇಂಥ ಸಣ್ಣ ಸಣ್ಣ ಈ ಚರಿತ್ರೆಯ ದೋಷಗಳಿಂದ ಪ್ರಾಯಶಃ ನಾವು ಮೇಲೆ ಬರಲಿಕ್ಕೆ ತಯಾರಾಗುವುದಿಲ್ಲ. ನಮಗೆ ಸೈಕಾಲಜಿಯಲ್ಲಿ ನಮಗೆ ಹೇಳ್ತಾರೆ ಲೆಟ್ ಗೋ ಆ್ಯಂಡ್ ಲೆಟ್ ಗಾಡ್ ಅಂತ ಹೇಳ್ತಾರೆ. ಲೆಟ್ ಗೋ ಅಂತ ಹೇಳಿದರೆ ನಮ್ಮ ಈ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಟ್ಟಾಗ, ನಮ್ಮ ಈ ಮನೋವಿಕಾರಗಳನ್ನು ನಾವು ತ್ಯಜಿಸಿದಾಗ ಮಾತ್ರ ಅಲ್ಲಿ ದೇವರು ಅಥವಾ ದೇವರ ಶಕ್ತಿ, ದೈವಿಕ ಶಕ್ತಿ ನಮ್ಮ ಅಂತರಾತ್ಮದೊಳಗೆ ಬರಲಿಕ್ಕೆ ಸಾಧ್ಯ ಇದೆ. ಒಂದು ಕಾಗೆಗೆ ಒಂದು ಮಾಂಸದ ತುಂಡು ಸಿಗ್ತದಂತೆ, ಅದು ಅದನ್ನು ಕಚ್ಚಿಕೊಂಡು, ತನ್ನ ಕೊಕ್ಕಿನಲ್ಲಿ ಕಚ್ಚಿಕೊಂಡು ಆಕಾಶದಲ್ಲಿ ಹಾರ್ತಾ ಹೋಗ್ತದೆ. ಅದನ್ನು ನೋಡಿದ ಇನ್ನೂ 20-25 ಕಾಗೆಗಳು ಅದನ್ನು ಅನುಸರಿಸಿ ಹೋಗ್ತವೆ ಆ ಕಾಗೆಯನ್ನು.
ಮಾಂಸದ ತುಂಡಿರುವ ಕಾಗೆಯನ್ನು ಹಿಂಬಾಲಿಸಿ ಹೋಗ್ತವೆ. ಆಗ ಈ ಕಾಗೆ ತನ್ನ ಬಾಯಿಯಿಂದ ಆ ಮಾಂಸದ ತುಂಡನ್ನು ಕೆಳಗೆ ಬೀಳಿಸ್ತದೆ. ಆ ಬಿದ್ದ ಮಾಂಸದ ತುಂಡನ್ನು ಹೆಕ್ಕಲಿಕ್ಕೆ ಬಾಕಿ 25 ಕಾಗೆಗಳು ಹೋಗಿ ಆ ಮಾಂಸದ ತುಂಡಿನ ಹಿಂದೆ ಹೋಗ್ತವೆ, ಈ ಕಾಗೆಯನ್ನು ಬಿಟ್ಟು ಬಿಡ್ತವೆ. ಆಗ ಈ ಕಾಗೆ ಹೇಳ್ತದಂತೆ, ಓ, ಮಾಂಸದ ತುಂಡು ಹೋದರೂ ಪರವಾಗಿಲ್ಲ, ನಾನು ನೆಮ್ಮದಿ ಮತ್ತು ಶಾಂತಿಯನ್ನು ಪಡೆದುಕೊಂಡೆ ಅಂತ ಈ ಕಾಗೆ ಹೇಳ್ತದೆ. ಅದೇ ಪ್ರಕಾರ ನಮ್ಮ ಜೀವನದಲ್ಲಿ ಕೂಡ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನೆಮ್ಮದಿ ಬೇಕು, ನಮಗೆ ಶಾಂತಿ ಬೇಕು, ನಮಗೆ ಆಂತರಿಕ ಶಾಂತಿ ಬೇಕು. ನಾವು ಚೆನ್ನಾಗಿರಬೇಕು ಅಂತ ಇದ್ದರೆ ನಾವು ದೇವರ ವಾಕ್ಯವನ್ನು ಪರಿಪಾಲಿಸುವುದು ಹಾಗೂ ದೇವರು ಕೊಟ್ಟಂಥ ಆ ಎಚ್ಚರಿಕೆಗಳನ್ನು ನಾವು ಮನಗಣಿಸುವುದು. ಲಂಡನ್ನಿನ ಹೃದಯ ಭಾಗ ಅಂತ ಹೇಳ್ತಾರೆ, ಹಾರ್ಟ್ ಆಫ್ ದ ಸಿಟಿ. ಲಂಡನ್ನ ಹಾರ್ಟ್ ಆಫ್ ದ ಸಿಟಿಯಲ್ಲಿ ಅದಕ್ಕೆ ವೆಸ್ಟ್ ಮಿನಿಸ್ಟರ್ ಅಂತ ಹೇಳ್ತಾರೆ. ಆ ಪಟ್ಟಣವನ್ನು ವೆಸ್ಟ್ ಮಿನಿಸ್ಟರ್ ಅಂತ ಹೇಳ್ತಾರೆ. ನಮ್ಮ ಬೆಂಗಳೂರಿದ್ದಾಗೆ ನೋಡಿ, ಅಲ್ಲಿ ಒಂದು ಸಂತ ಜಾರ್ಜ್ರವರಿಗೆ ಸಮರ್ಪಿತ ಒಂದು ಸಣ್ಣ ಚಾಪಲ್, ಇಂಥ ಒಂದು ಸಣ್ಣ ಮಂದಿರ ಇದೆ. ಆ ಚಾಪಲ್ನಲ್ಲಿ 4 ಪುಸ್ತಕಗಳನ್ನು ಇಟ್ಟಿದ್ದಾರಂತೆ. ಅಲ್ಲಿ ಆ ಚಾಪಲ್ನಲ್ಲಿ 4 ಪುಸ್ತಕಗಳಿವೆ. ಅದರಲ್ಲಿ ಹೆಸರುಗಳಿವೆ. ಯಾರ ಹೆಸರು ನೋಡಿ, 2ನೇ ವಿಶ್ವ ಯುದ್ಧದ ಸಮಯದಲ್ಲಿ ವಾಯುಪಡೆಯ ದಾಳಿ, ಏರ್ಫೋರ್ಸಿನ ದಾಳಿಯಲ್ಲಿ ಅಲ್ಲಿ ಬಾಂಬ್ ಹಾಕಲಾಗುವಾಗ ಸತ್ತ ಜನರ ಎಲ್ಲ ಹೆಸರುಗಳನ್ನು ಅಲ್ಲಿ ನಮೂದಿಸಿ ಅಲ್ಲಿ ಬರೆದು ಅಂಥ ದಪ್ಪದ 4 ಪುಸ್ತಕಗಳಿವೆ ಅಂತೆ ಅಲ್ಲಿ. ಆ ಪುಸ್ತಕಗಳ ಪ್ರತಿಗಳನ್ನು ಓದುವಾಗ ಅನೇಕ ಹೆಸರುಗಳು ಅಲ್ಲಿ ನಾವು ಓದುತ್ತೇವೆ. ಉದ್ದನೆಯ ಒಂದು ಅಂಕಣ ನಮಗೆ ಅಲ್ಲಿ ಸಿಗ್ತದೆ. ಅಲ್ಲಿ ಆ ಬರೆದ ಹೆಸರುಗಳು ಮಾತ್ರ ಯಾರ್ದು, ಇದು ಶ್ರೀಮಂತನ ಹೆಸರ ಅಥವಾ ಬಡವನ ಹೆಸರ, ಕಪ್ಪಿದ್ದ ಜನವ ಅಥವಾ ಬಿಳಿ ಇದ್ದ ಜನರ, ಅಥವಾ ಇವರು ಬಡವನ ಅಥವಾ ಕ್ರಿಶ್ಚಿಯನ, ಯಹೂದಿಯ, ಮುಸ್ಲಿಮ, ಯಾರು ಅಂತ ಆ ಹೆಸರಿನಲ್ಲಿ ನಮಗೆ ಗೊತ್ತಾಗುವುದಿಲ್ಲ. ಕೇವಲ ಅಲ್ಲಿ ಹೆಸರುಗಳು ಮಾತ್ರ ಇವೆ. ಆ ಪುಸ್ತಕ ಈ ಹೆಸರುಗಳನ್ನು ಬರೆಯುವುದಲ್ಲಿ ಯಾವ ಭೇದ ಭಾವವನ್ನು ಮಾಡುವುದಿಲ್ಲ. ಆದರೆ ಅವರ ಜೀವನದಲ್ಲಿ ಅವರು ಏನಾದರೂ ಅಂತ್ಯದಲ್ಲಿ ಇದನ್ನು ಮಾತ್ರ ಆ ಪುಸ್ತಕದಲ್ಲಿ ಹೇಳಲಾಗುತ್ತದೆ. ಇದೇ ಪ್ರಕಾರ ನೋಡಿ, ಯೇಸುವಿನ 2ನೇ ಬರುವಿಕೆಗೆ ಇನ್ನೂ ನಮ್ಮ ಮಾರ್ಗವು ಸಿದ್ಧವಾಗಿಲ್ಲ ಅಂತ ನಾವು ಕಂಡುಕೊಂಡ್ರೆ, ಇವಾಗ ಈ ಪವಿತ್ರ ಧರ್ಮಸಭೆ ನಮಗೆ ಎಚ್ಚರಿಕೆ ಕೊಟ್ಟು ನಮಗೆ ಇನ್ನೊಂದು ಸಂದೇಶ ಕೊಡ್ತದೆ. ನಾವು ನಮ್ಮ ಮಾರ್ಗವನ್ನು ತಯಾರು ಮಾಡಬೇಕು. ಒಬ್ಬ ಅಗರ್ಭ ಶ್ರೀಮಂತ, ಆದರೆ ದೇವರಲ್ಲಿ ವಿಶ್ವಾಸ ಮಾಡದಂಥ ಶ್ರೀಮಂತನಿಗೆ ಒಬ್ಬ ಭಿಕ್ಷುಕ, ಬಡವ ಭಿಕ್ಷುಕ, ಭಿಕ್ಷೆ ಬೇಡುವ ವ್ಯಕ್ತಿ ಹೇಳ್ತಾನಂತೆ, ನೋಡಿ, ನಿನ್ನಲ್ಲಿದ್ದ ವಸ್ತು ನನಗೆ ಅಗತ್ಯ ಇಲ್ಲ, ನಿನ್ನಲ್ಲಿರುವಂಥ ವಸ್ತುಗಳು ನನಗೆ ಬೇಕಾಗಿಲ್ಲ, ನನಗೆ ಅವುಗಳ ಅಗತ್ಯವಿಲ್ಲ, ಆದರೆ ನನ್ನಲ್ಲಿರುವಂಥ ಆ ವಸ್ತು ನಿನಗೆ ಖಂಡಿತ ಬೇಕಾಗಿದೆ ಅಂತ ಹೇಳ್ತಾರೆ ಈ ಭಿಕ್ಷುಕ. ಆಗ ಶ್ರೀಮಂತ ಕೇಳ್ತಾನೆ ಆ ನಾಸ್ತಿಕ, ಯಾವ ವಸ್ತು, ನಿನ್ನಲ್ಲಿರುವ ಆ ಯಾವ ವಸ್ತು ನನಗೆ ಅಗತ್ಯವಿದೆ? ಆಗ ಈ ಭಿಕ್ಷುಕ ಹೇಳ್ತಾನೆ, ನನ್ನಲ್ಲಿ ಯೇಸು ಕ್ರಿಸ್ತರಿದ್ದಾರೆ, ಆ ಯೇಸು ಕ್ರಿಸ್ತರು ನಿನಗೆ ಬೇಕಾಗಿದ್ದಾರೆ, ನಿನ್ನಲ್ಲಿರುವಂಥ ಪ್ರಾಪಂಚಿಕ ವಸ್ತುಗಳು ನನಗೆ ಬೇಡ ಅಂತ ಹೇಳ್ತಾನೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಇನ್ನೊಮ್ಮೆ ನಮ್ಮ ಈ ಯೇಸುವಿನಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಬಾಳಿನಲ್ಲಿ ಅವರು ಬರುವಾಗ, ಅವರ ಈ 2ನೇ ಬರುವಿಕೆಗೆ ಬರುವಾಗ ನಮ್ಮ ಬಾಳಿನಲ್ಲಿ ಬೇಕಾದ ಸಿದ್ಧತೆಗಳನ್ನು ನಾವು ಇವಾಗಲೇ ಮಾಡಲು ದೇವರು ನಮಗೆ ಶಕ್ತಿ ಹಾಗೂ ಅನುಗ್ರಹಗಳನ್ನು ದಯಪಾಲಿಸಲಿ. ಹಾಗೂ ನಮ್ಮ ಆಂತರಿಕ ಆ ಎತ್ತರ ತಗ್ಗು ದಿನ್ನೆಗಳನ್ನು ಸಮತಲಗೊಳಿಸಲು, ನಮ್ಮ ಒಳಗೆ ಯಾವ್ಯಾವ ಅಡ್ಡಿ ಆತಂಕಗಳಿವೆ, ನಮ್ಮ ಮಾರ್ಗ ಒಳಗಿಂದ ಸರಿ ಇಲ್ಲ ಅಂಥ ಮಾರ್ಗಗಳನ್ನು ಸರಿಪಡಿಸಲು ದೇವರು ನಮಗೆ ಶಕ್ತಿ ಕೊಡಲಿ ಎಂದು ನಾವು ಈ ಪೂಜೆಯ ಸಮಯದಲ್ಲಿ ವಿಶೇಷವಾಗಿ ಪ್ರಾರ್ಥಿಸುವ. ಆಮೇಲೆ.